ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೀತಿಯ ಸೃಷ್ಟಿಕರ್ತ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ನಾಮ ಸ್ಮರಣೆಯಾಗಲಿ, ನಿಮ್ಮ ಪಾದ ಚರಣಗಳಿಗೆ ನಮ್ಮ ಆರಾಧನೆ ಯಾವಾಗಲೂ ಸಲ್ಲಲಿ. ನಿಮ್ಮ ಕರೆಗೆ ಓಗೊಟ್ಟು ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಲು, ನಿಮ್ಮ ಮಾರ್ಗದರ್ಶನವನ್ನು ಅನುಸರಿಸಿ ಒಳಿತನ್ನು ಮಾಡಲು ನಮಗೆ ಆಧ್ಯಾತ್ಮಿಕ ಶಕ್ತಿ ನೀಡಿರಿ. ಆಮೇನ್. ಸ್ಯಾಮುವೇಲನಿಗೆ ಕೇಳಿ ಬಂದ ದೈವೋಕ್ತಿ. ಬಾಲಕ ಸಮುವೇಲನು ಏಲಿಯ ನೇತೃತ್ವದಲ್ಲಿ ಸರ್ವೇಶ್ವರನ ಸೇವೆ ಮಾಡುತ್ತಾ ಬಂದನು. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳ ಆಗಿದ್ದವು, ದೇವದರ್ಶನಗಳು ಅಪರೂಪವಾಗಿ ಬಿಟ್ಟಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೂ ಮೊಬ್ಬಾಗುತ್ತಾ ಬಂದು ಕುರುಡನಂತಾಗಿ ಬಿಟ್ಟಿದ್ದನು. ಒಂದು ರಾತ್ರಿ ಅವನು ತನ್ನ ಕೋಣೆಯಲ್ಲಿ ಮಲಗಿದ್ದನು. ಸಮುವೇಲನು ಸರ್ವೇಶ್ವರ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ದೇವರ ದೀಪ ಇನ್ನೂ ಉರಿಯುತ್ತಿತ್ತು. ಆಗ ಸರ್ವೇಶ್ವರ ಸ್ವಾಮಿ ಸಮುವೇಲನನ್ನು ಕರೆದರು. ಸಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಏಲಿ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಸಮುವೇಲನು ಹೋಗಿ ಮಲಗಿದನು. ಸರ್ವೇಶ್ವರ ಪುನಃ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಅವನು, ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದರು. ಈವರೆಗೂ ಸಮುವೇಲನಿಗೆ ಸರ್ವೇಶ್ವರನ ನೇರ ಅನುಭವ ಆಗಿರಲಿಲ್ಲ. ದೇವರ ವಾಣಿ ಅವನಿಗೆ ಕೇಳಿಸಿರಲಿಲ್ಲ. ಸರ್ವೇಶ್ವರ ಸಮುವೇಲನನ್ನು 3ನೇ ಸಾರಿ ಕರೆದರು. ಅವನು ತಟ್ಟನೆ ಏಲಿಯ ಹತ್ತಿರ ಓಡಿ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವರು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಮುವೇಲನಿಗೆ, ಹೋಗಿ ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪನೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಹೇಳು ಎಂದರು. ಸಮುವೇಲನು ಹಿಂದಿರುಗಿ ಹೋಗಿ ತನ್ನ ಸ್ಥಳದಲ್ಲೇ ಮಲಗಿಕೊಂಡನು. ಸರ್ವೇಶ್ವರ ಪ್ರತ್ಯಕ್ಷರಾಗಿ ಹಿಂದಿನಂತೆಯೇ ಸಮುವೇಲನೇ, ಸಮುವೇಲನೇ ಎಂದರು. ಸಮುವೇಲನು, ಅಪ್ಪಣೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ ಎಂದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಸಮುವೇಲನು ನುಡಿದ ಮಾತುಗಳು, ಅಪ್ಪಣೆಯಾಗಲಿ, ತನ್ನ ದಾಸ ಕೇಳುತ್ತಾ ಇದ್ದೇನೆ. ಸಾಮುವೇಲ್ ಪ್ರವಾದಿಗೆ ಬಾಲ್ಯದಲ್ಲಿದ್ದಾಗ ಕೇಳಿ ಬಂದ ದೈವೋಕ್ತಿ, ದೇವರ ಸಂದರ್ಶನ. ದೇವರೇ ಸಾಮುವೇಲನನ್ನು ಕರೆಯುವುದು 4 ಸಲ. 3 ಸಲ ಕಿವಿಯಾರೆ ಕೇಳಿ ಏಲಿಯ ಹತ್ತಿರ ಹೋಗಿ ಸಾಮುವೇಲ ಬಾಲಕ ಕೇಳುವುದು, ತಂದೆಯೇ, ನೀನು ನನ್ನನ್ನು ಕರೆದಿದ್ದೀಯಾ? ಸಮುವೇಲನು, ನಾನು ನಿನ್ನನ್ನು ಕರೆಯಲಿಲ್ಲ. ಏಲಿ ಸಮುವೇಲನಿಗೆ ತಿಳಿಸುವ ಮಾತುಗಳು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೊ. ಹೀಗೆ 3ನೇ ಸಲ ಇಂಥ ಘಟನೆ ನಡೆಯಿತು. 4ನೇ ಸಲ ಕರೆಯುವಾಗ ಏಲಿ ನಿರ್ದೇಶನ ಕೊಡುತ್ತಾರೆ, ಅಪ್ಪಣೆಯಾಗಲಿ, ತನ್ನ ದಾಸ ಕೇಳುತ್ತಿದ್ದೇನೆ. ದೇವರು ಕರೆಯುವ ಸ್ಥಳ, ಪ್ರಿಯರೇ, ದೇವಾಲಯ. ಏಲಿ ಮತ್ತು ಸಮುವೇಲ ಆ ದೇವಾಲಯದ ಒಂದು ಸ್ಥಳದಲ್ಲಿ ಮಲಗಿದರು. ಏಲಿ ತುಸು ದೂರದಲ್ಲಿ, ಸಮುವೇಲ ಇನ್ನೊಂದು ಸ್ಥಳದಲ್ಲಿ. ಕರೆಯುವ ಸಮಯ ರಾತ್ರಿ. ಕರೆಯುವವರು ದೇವರು, ಕರೆ ಆಲಿಸುವವ ಸಾಮುವೇಲ್ ಬಾಲಕ. ಕರೆಯ ಸಾರಾಂಶ, ಪ್ರಿಯರೇ, ಸಾಮುವೇಲ್ ಸಾಮುವೇಲ್ ಹೆಸರಿಟ್ಟು ಕರೆಯುವುದು. ಸಾಮುವೇಲ್ ಬಾಲಕ ತನ್ನ ಪಂಚೇಂದ್ರಗಳನ್ನು ದೇವರ ಕರೆ ಸೇವೆಗೆ ಮುಡಿಪಾಗಿಡುತ್ತಾನೆ. ರಾತ್ರಿ ಹೊತ್ತಲ್ಲಿಯೂ ಸಾಮುವೇಲನ ಕಿವಿ ದೇವರ ಧ್ವನಿಯ ಕಡೆಗೆ, ದೇವರ ಕರೆಯ ಕಡೆಗೆ. ಅಪ್ಪಣೆಯಾಗಲಿ ಪ್ರಭುವೇ, ತಮ್ಮ ದಾಸ ಕೇಳುತ್ತಾ ಇದ್ದೇನೆ. ಸಾಮುವೇಲ್ ದೇವರ ಸೇವೆಗೆ ಬದ್ಧ ಎಂಬುದು ಈ ಮೇಲಿನ ವಾಕ್ಯಗಳಿಂದ
ನಮಗೆ ಸ್ಪಷ್ಟವಾಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಕರೆಯು ನಾವು ಬೈಬಲಲ್ಲಿ ಬೇರೆ ಬೇರೆ ಜನರಿಗೆ ದೇವರು ಕರೆದದನ್ನು ನಾವು ಕೇಳುತ್ತೇವೆ. ಸೌಲನಿಗೆ ದೇವಪುತ್ರರ ಕರೆ. ಅಪೊಸ್ತಲರ ಕೃತ್ಯ ಅಧ್ಯಾಯ 22. ಸೌಲನು ಈ ಕರೆಯ ಬಗ್ಗೆ ಸುಮಾರು 3 ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕರೆಯ ಬಗ್ಗೆ ತಿಳಿಸುತ್ತಾನೆ. ಸೌಲನೇ ಸೌಲನೇ, ನನ್ನನ್ನೇಕೆ ಹಿಂಸಿಸುತ್ತಿರುವೆಯಾ ಎಂಬುದಾಗಿ ಪ್ರಶ್ನಿಸಿ ಪುನರುತ್ಥಾನಗೊಂಡ ಯೇಸುವು ಸೌಲನನ್ನು ಸಂಧಿಸುವುದು, ಸೌಲನಿಗೆ ದರ್ಶನ ಕೊಡುವುದು. ನೀನಾರು ಎಂದು ಸೌಲ ಕೇಳುತ್ತಾನೆ. ಪುನರುತ್ಥಾನಗೊಂಡ ಯೇಸು, ನೀನು ಹಿಂಸೆ ಪಡಿಸುತ್ತಿರುವ ನಜರೇತಿನ ಯೇಸುವೇ ನಾನು ಎಂದು ಮರುತ್ತರ ಪುನರುತ್ಥಾನಗೊಂಡ ಯೇಸುವು ಸೌಲನಿಗೆ ನೀಡುವುದು. ಆ ಪ್ರಭು ಯೇಸುವಿನ ದಿವ್ಯ ದರ್ಶನದಲ್ಲಿ ಸೌಲನಿಗೆ ಕರೆ ಮಾತ್ರ ಕೇಳುತ್ತಿತ್ತು, ಬೇರೆ ಯಾರು ಕಾಣ್ತಿದ್ದಿಲ್ಲ. ಅವನಿಗೆ ಕಣ್ಣಿನ ದೃಷ್ಟಿಯೇ ಮಾಯವಾಗಿತ್ತು. ಮಾಯಲೋಕದಲ್ಲಿದ್ದಾಗೆ ಸೌಲನಿಗೆ ಭಾಸವಾಗುತ್ತಿತ್ತು. ಆದರೆ ಆ ಧ್ವನಿ, ಆ ಶಬ್ದ, ಸೌಲನೇ ಸೌಲನೇ ಎಂಬುದಾಗಿ ಕರೆ. ಹಾಗೂ ಸೌಲನಿಗೆ ಪ್ರಭು ಯೇಸು ನೀಡಿದ ಉತ್ತರ, ನೀನು ಹಿಂಸೆ ಪಡಿಸುತ್ತಿರುವ ನಜರೇತನ ಯೇಸುವೇ ನಾನು. ಏತಕ್ಕಾಗಿ ಪ್ರಭು ಯೇಸು ಈ ಮಾತುಗಳನ್ನು ಸೌಲನಿಗೆ ಹೇಳುವುದು? ಏಕೆಂದರೆ ಸೌಲನು ಸ್ತೆಫನನಿಗೆ ಕಲ್ಲೊಡೆದು ಸಾಯುವ ಸಮಯದಲ್ಲಿ ಸೌಲನ ಹತ್ತಿರ ಸ್ತೆಫನನ ಬಟ್ಟೆಗಳಿದ್ದವು. ಸೌಲ ಕ್ರಿಶ್ಚಿಯನ್ನರ ವಿರೋಧಿಯಾಗಿದ್ದ, ಕಾಡುವೇರಿಯಾಗಿದ್ದ. ಕ್ರಿಶ್ಚಿಯನ್ನರನ್ನು ಅಥವಾ ಯಾವುದೇ ವ್ಯಕ್ತಿ ಅವನೇ ವ್ಯಕ್ತಿ ಯೇಸುನಾಮವನ್ನು ತೆಗೆದರೆ, ಯೇಸುನಾಮದಲ್ಲಿ ಬೋಧನೆ ಮಾಡಿದರೆ ಅಂಥವರನ್ನು ಅಟ್ಟಾಡಿಸಿ ಹಿಂಸಿಸಿ ಕ್ರೂರತೆ ಮೆರೆಯುವ ಸೌಲ ಈ ಕೆಲಸವನ್ನೇ ಮುಂದುವರಿಸಲು ಪ್ರಯಾಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಪುನರುತ್ಥಾನಗೊಂಡ ಯೇಸು ಅವನಿಗೆ ಸಂದರ್ಶನ ನೀಡುತ್ತಾರೆ. ಸಾಮೂಲನಿಗೆ ಕರೆದಾಗೆ ಸೌಲನಿಗೂ ಕರೆಯುತ್ತಾರೆ, ಸೌಲನೇ ಸೌಲನೇ ಎಂಬುದಾಗಿ. ದೇವರ ಕರೆಗೆ ಹೋಗೊಡುವವರಿಗೆ ಗುರಿ ಬದಲಾವಣೆಯಾಗುವಲ್ಲಿ ದೇವರ ನಿರ್ದೇಶನ ಇರುತ್ತದೆ. ಯಾರು ದೇವರ ಕಡೆಗೆ ಹೋಗೊಡುತ್ತಾರೋ, ಸ್ಪಂದನೆ ಮಾಡುತ್ತಾರೋ, ಅವರ ಜೀವನದಲ್ಲಿ ಗುರಿ ಉದ್ದೇಶ ಸಂಪೂರ್ಣವಾಗಿ ಬದಲಾವಣೆ ಆಗುವುದನ್ನು ನಾವು ಕಾಣುತ್ತೇವೆ. ಸೌಲ ಯೇಸುವಿನ ಕರೆಗೆ ಮನ್ನಣೆ ಕೊಟ್ಟ, ಅಪ್ಪಣೆಯಾಗಲಿ ಪ್ರಭುವೇ, ನಿನ್ನ ದಾಸನು ನಾನು ನಿನ್ನ ವಾಕ್ಯಗಳನ್ನು ಆಲಿಸುತ್ತೇನೆ ಎಂದರು. 3 ದಿನಗಳವರೆಗೆ ಸೌಲನ ದೃಷ್ಟಿ ಮಾಯವಾಗಿತ್ತು, ದೃಷ್ಟಿ ಮಂದಾಗಿತ್ತು. 3 ದಿವಸ ಅನ್ನಪಾನೀಯಗಳನ್ನು ಸ್ವೀಕರಿಸಿ ದೇವರ ಉನ್ನತ ಕರೆಯನ್ನು ಪಾಲಿಸಲು ಆಧ್ಯಾತ್ಮಿಕ ಶಕ್ತಿ ಗಳಿಸಿದ. ಅಪ್ಪಣೆಯಾಗಲಿ ತನ್ನ ದಾಸ ಕೇಳುತ್ತಿದ್ದೇನೆ ಎಂಬ ಸಾಮುವೇಲ್ ಪ್ರವಾದಿಯ ಪ್ರತಿಕ್ರಿಯೆಯಂತೆಯೇ ಸಂತ ಪೌಲರು ಯೇಸು ನಿರ್ದೇಶಿಸಿದ ಊರುಗಳಿಗೆ, ಜನಾಂಗಗಳಿಗೆ ಪ್ರಯಾಣಿಸಿ ಯೇಸು ಸುವಾರ್ತೆ ಸಾರಿದರು. ನಾನು ನಿಮಗೆ ತಿಳಿಸಿದಾಗೆ, ಯಾವಾಗ ದೇವರ ಕರೆಗೆ ಒಬ್ಬಳು ವ್ಯಕ್ತಿ ಕಿವಿ ಕೊಡುತ್ತಾಳೋ ಆವಾಗ ಆ ವ್ಯಕ್ತಿಯ ಜೀವನದ ಉದ್ದೇಶ, ಗುರಿ ಬದಲಾವಣೆಯಾಗುತ್ತದೆ. ಸೌಲ ಕ್ರಿಶ್ಚಿಯನರನ್ನು ಹಿಂಸಿಸಲು, ಯಾರೆಲ್ಲ ಯೇಸುವಿನ ಹೆಸರನ್ನು ಪ್ರಕಟಣೆ ಮಾಡುತ್ತಾರೋ ಅಂಥವರನ್ನು ಹಿಂಸಿಸಲು, ಅಂಥವರಿಗೆ ದೌರ್ಜನ್ಯ ಕೊಡಲು, ಕ್ರೂರ ರೀತಿಯಲ್ಲಿ ಅಂಥವರನ್ನು ಎಳೆದಾಡಿ ಅಟ್ಟಾಡಿಸಲು ಇದ್ದ ವ್ಯಕ್ತಿ, ಪ್ರಯಾಣ ಮಾಡುತ್ತಾ ಅಂಥ ಉದ್ದೇಶವನ್ನಿಟ್ಟು ಪ್ರಯಾಣ ಮಾಡುತ್ತಿದ್ದ ಆ ವ್ಯಕ್ತಿ ತನ್ನ ಪ್ರಯಾಣವನ್ನು ಕುಂಠಿತಗೊಳಿಸಬೇಕಾಗ್ತದೆ, ತನ್ನ ಉದ್ದೇಶವನ್ನು ಬದಲಿಸಬೇಕಾಗ್ತದೆ. ಇನ್ನು ಮುಂದೆ ಕ್ರಿಶ್ಚಿಯನರನ್ನು ಹಿಂಸಿಸುವ ವ್ಯಕ್ತಿ ಸೌಲ ಅಲ್ಲ, ಕ್ರಿಶ್ಚಿಯನರನ್ನು ಕ್ರಿಸ್ತನನ್ನು ಪ್ರೀತಿಸುವ ವ್ಯಕ್ತಿ ಆಗುತ್ತಾನೆ. ಅವನ ದಿಕ್ಕು ಬದಲಾವಣೆಯಾಗುತ್ತದೆ. ದೇವರ ದರ್ಶನದಿಂದ
ಪುನರುತ್ಥಾನಗೊಂಡ ಯೇಸುವಿನ ಶಕ್ತಿಯಿಂದ ಸಂತ ಪೌಲರ ಚಿಂತನೆ ವ್ಯಕ್ತಿತ್ವವೇ ಬದಲಾವಣೆಗೊಂಡಿತು. ಪ್ರಿಯರೇ, ಸಂತ ಪೌಲರ ಮಾತುಗಳನ್ನು ಅವರ ಮಾತಿನಿಂದಲೇ ಕೇಳುವ. ಸಂತ ಪೌಲರು ಹೀಗೆನ್ನುತ್ತಾರೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೇ, ಸಾಯುವುದು ಲಾಭವೇ. ಸಂತ ಪೌಲರು ಫಿಲಿಪಿಯನರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 21. ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 3 ವಾಕ್ಯ 8. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಪರಿಗಣಿಸುತ್ತೇನೆ. ಅವರನ್ನು ಲಭ್ಯವಾಗಿರಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನೂ ಕಸವೆಂದೇ ಪರಿಗಣಿಸುತ್ತೇನೆ ಎಂಬುದಾಗಿ ಸೌಲ ರೂಪಾಂತರಗೊಂಡ, ಜೀವನ ಪರಿವರ್ತನೆಗೊಂಡ ಪೌಲ ಈ ಮಾತಿನಲ್ಲಿ ತಿಳಿಸುತ್ತಾನೆ. ಪ್ರಭು ಯೇಸುವನ್ನು ದ್ವೇಷಿಸಿದ ಒಬ್ಬ ವ್ಯಕ್ತಿ ಪ್ರಭು ಯೇಸುವಿನ ಅಮೋಘ ಪ್ರೀತಿಯಲ್ಲಿ ಮಿಂದು ಜೀವನ ಬದಲಾವಣೆ ಮಾಡುತ್ತಾನೆ. ಯೇಸುವಿನ ಮಾತುಗಳಿಗೆ ಕಿವಿ ಕೊಡುವುದು, ಮಾತುಗಳನ್ನು ಆಲಿಸುವುದು ಸಂತ ಪೌಲರಿಗೆ ಅತೀ ಮುಖ್ಯವಾಗಿತ್ತು. ಆ ಯೇಸುವಿನ ವಿರುದ್ಧ ಯಾವುದೂ ಜಯಶಾಲಿಯಾಗದು ಎಂದು ಸಂತ ಪೌಲ ನಮಗೆ ತಿಳಿಸುತ್ತಾರೆ. ರೋಮಣರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 38. ಸಂತ ಪೌಲರ ನುಡಿಗಳು, ಸಾವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮರಾಗಲಿ, ಈಗಿನ ಸವಲತ್ತುಗಳೇ ಆಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗುಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರರು. ಪ್ರಭು ಯೇಸುವಿನ ಮಾತುಗಳಿಂದ ಆಕರ್ಷಿತನಾದ ಒಬ್ಬ ವ್ಯಕ್ತಿಯ ಈ ಮಾತುಗಳು, ಯಾವ ಶಕ್ತಿಯು, ಯಾವ ಘಟನೆಯು, ಯಾವ ಸಂದರ್ಭವು, ಯಾವ ವಿಷಯವೂ ಸಂತ ಪೌಲರನ್ನು ಅಥವಾ ಸಂತ ಪೌಲರಾಗೆ ಯಾರು ಯೇಸುವಿನ ಪ್ರೀತಿಯಲ್ಲಿ ತನ್ನ ಜೀವನ ಮುಡಿಪಾಗಿಡುತ್ತಾರೋ ಅವರನ್ನು ಈ ಯಾವ ಶಕ್ತಿ, ಇವೆಲ್ಲವುಗಳು ಪ್ರಭು ಯೇಸುವಿನ ಪ್ರೀತಿಯಿಂದ ಅಂಥವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ಸಂತ ಪೌಲ ತಿಳಿಸುವ ಮಾತುಗಳು, ಅನುಭವದ ಮಾತುಗಳು. ಪುನರುತ್ಥಾನಗೊಂಡ ಯೇಸುವನ್ನು ಸಂಧಿಸಿದ ನಂತರ ಸೌಲರಿಗೆ ಅನುಭವಕ್ಕೆ ಬಾದ ಮಾತುಗಳು ತನ್ನ ಪತ್ರಗಳ ಮುಖಾಂತರ ಬೇರೆ ಬೇರೆ ಸಮುದಾಯಕ್ಕೆ ಈ ಅನುಭವವನ್ನು ಅವರು ಹಂಚುತ್ತಾರೆ, ಬರೆಯುತ್ತಾರೆ ಹಾಗೂ ಈ ಸುದ್ದಿಯನ್ನು ತಿಳಿಸುತ್ತಾರೆ. ಅಪ್ಪಣೆಯಾಗಲಿ ತನ್ನ ದಾಸ ಕೇಳುತ್ತಿದ್ದೇನೆ ಎಂಬ ನುಡಿಯಲ್ಲೇ, ಎಂಬ ಭಾವನೆಯಲ್ಲಿಯೇ ಸೌಲ ಸಹ ಪೌಲನಾಗಿ ಪರಿವರ್ತನೆಗೊಂಡದ್ದು, ಯೇಸುವಿನ ಕರೆಗೆ ಓಗೊಟ್ಟದ್ದು. ನಮ್ಮ ಹಿರಿಯರ ಅನುಭವಸ್ಥರ ಮಾತುಗಳು ದೇವರ ಮಾತುಗಳಂತೆ ಎಂದು ನಾವು ಪರಿಗಣಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಶಿಕ್ಷಕಿಯರ ಮಾತುಗಳು ದೇವರ ಮಾತುಗಳು, ದೇವರ ಅನುಭವದ ನಿರ್ದೇಶನ ಎಂಬುದಾಗಿ ನಾವು ಪರಿಗಣನೆಗೆ ತರಬೇಕು. ಪೋಷಕರ, ಹೆತ್ತವರ ಮಾತುಗಳು ನಮಗೆ ಯಾವಾಗಲೂ ದೇವರ ಮಾರ್ಗದರ್ಶನದ ನುಡಿಗಳು, ದೇವದರ್ಶನದ ಅನುಭವ ಎಂಬಂತೆ ನಾವು ಅದನ್ನು ತಗೊಳ್ಬೇಕು. ಚರ್ಚಿನಲ್ಲಿ ಪೂಜೆಯ ಸಮಯದಲ್ಲಿ ನಾವು ಆಲಿಸುವ ದೇವರ ವಾಕ್ಯಗಳು ನಮ್ಮನ್ನು ದೇವರ ಪಥದಲ್ಲಿ ಪ್ರಯಾಣಿಸಲು ಸಹಕಾರಿಯಾಗುತ್ತದೆ. ಸೌಲನು ದೇವರ ವಿರುದ್ಧ ಪ್ರಯಾಣಿಸುತ್ತಿದ್ದ. ಸೌಲನು ದೇವರ ಜನರನ್ನು ಹಿಂಸಿಸಲು ದೇವರಿಗೆ ಬೆನ್ನು ಮಾಡಿ ದೇವರ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಆ ಪ್ರಭು ಯೇಸು, ಪುನರುತ್ಥಾನಗೊಂಡ ಯೇಸು ಸೌಲನ ಪಥವನ್ನು ಬದಲಾವಣೆ ಮಾಡುತ್ತಾರೆ. ಅವನ ಪ್ರಯಾಣವನ್ನೇ ಬದಲಾಯಿಸುತ್ತಾರೆ.
ಹಾಗೂ ಭಕ್ತಿ ಪಥದಲ್ಲಿ, ಪ್ರೀತಿ ಪಥದಲ್ಲಿ ಮುನ್ನಡೆಯಲು ಶಕ್ತಿಯನ್ನು ನೀಡುತ್ತಾರೆ. ಈ ಶುಭ ಕಾರ್ಯಕ್ಕೆ ಈ ಸೌಲನನ್ನು ತಯಾರು ಮಾಡಲು ಪವಿತ್ರಾತ್ಮರಿಂದ ಅಭಿಷೇಕಿಸಿ, ಪವಿತ್ರಾತ್ಮರ ಶಕ್ತಿಯಿಂದ, ಪ್ರಾರ್ಥನೆಯಿಂದ, ತಪಸ್ಸಿನಿಂದ ಉಪವಾಸ ಮಾಡಿ ಸಂತ ಪೌಲ ತನ್ನ ಜೀವನ ಬದಲಾವಣೆ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸುವ, ದೇವರ ಉಪಕಾರವನ್ನು ಸ್ಮರಿಸುವ ದೇವರ ಸದ್ಭಕ್ತನಾಗುತ್ತಾನೆ. ಅಪ್ಪಣೆಯಾಗಲಿ ಪ್ರಭುವೇ, ನಿನ್ನ ದಾಸನು ಕೇಳುತ್ತಿದ್ದೇನೆ, ನಿನ್ನ ಭಕ್ತೆಯು ಕೇಳುತ್ತಿದ್ದಾಳೆ ಎಂಬ ಆಶಯವನ್ನು, ಸ್ಪಂದನೆಯನ್ನು ನಾವು ಕೊಡುವ ಪ್ರಿಯ ಸಹೋದರ ಸಹೋದರಿಯರೇ. ಹೀಗೆ ನಾವು ಸಹ ದೇವನುಡಿಗಳಿಗೆ, ದೇವ ದರ್ಶನಕ್ಕೆ, ದೇವರ ಭೇಟಿಗೆ ನಾವು ಕಾದು ನಿಲ್ಲೋಣ. ದೇವರು ನಮ್ಮನ್ನು ಸಂದರ್ಶಿಸುವಾಗ, ದೇವರು ನಮ್ಮನ್ನು ಸಂಧಿಸುವಾಗ ಅವರ ಕರೆಗೆ ನಾವು ಹೋಗೋಣ, ನಮ್ಮ ಜೀವನವನ್ನು ಸಮರ್ಪಿಸೋಣ. ನಮ್ಮ ಚಿಂತನೆ, ನಮ್ಮ ದಿಕ್ಕುಗಳನ್ನು, ಪ್ರಯಾಣವನ್ನು ಬದಲಿಸೋಣ. ನಮ್ಮ ಜೀವನ ಉದ್ದೇಶವನ್ನು ಪ್ರಭು ಯೇಸುವಿಗೆ ನೀಡೋಣ. ಅವರೇ ನಮ್ಮ ಜೀವನದ ಗುರಿಯನ್ನು ಬದಲಾವಣೆ ಮಾಡಲಿ, ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ಮುನ್ನಡೆಸಲು ಶಕ್ತಿ ಕೊಡಲೆಂದು ಪ್ರಾರ್ಥಿಸೋಣ. ಆಮೇಲೆ.